ಕನ್ನಡಿಗರಿಗೆ ಉದ್ಯೋಗ ಆದ್ಯತೆ ನೀಡುವ ಡಾಕ್ಟರ್ ಸರೋಜಿನಿ ಮಹೇಶಿ ವರದಿ ಆಗ್ರಹಿಸಿ ರಾಜ್ಯ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಕರೆ ನೀಡಿದರೆ ಇತ್ತ ಮಂಗಳೂರಿನಲ್ಲಿ ವಿವಿಧ ಸಂಘಟನೆಗಳು ಸೇರಿಕೊಂಡು ತುಳುವರಿಗೆ ಉದ್ಯೋಗದಲ್ಲಿ ಆದ್ಯತೆ ನೀಡುವಂತೆ ಪ್ರತಿಭಟನೆ ನಡೆಸಿತು. ಮಂಗಳೂರಿನ ಲಾಲ್ಬಾಗ್ನಲ್ಲಿರುವ ಮಂಗಳೂರು ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಇಲ್ಲಿನ ತುಳುವರಿಗೆ ಉದ್ಯೋಗದಲ್ಲಿ ಮೀಸಲಾತಿ ನೀಡಬೇಕು. ಕರಾವಳಿಯಲ್ಲಿ 10 ಕಂಪನಿಗಳಿದ್ರೂ ಈ ಭಾಗದ ಯುವಕರು ಪರ ಊರಿಗೆ ಹೋಗಿ ದುಡಿಯುವಂತೆ ಆಗಿರುವುದು ದುರಾದೃಷ್ಟಕರ. ಆದ್ರಿಂದ ಸರ್ಕಾರ ತುಳುವರ ಬಗ್ಗೆ ಮಲತಾಯಿ ಧೋರಣೆ ಬಿಟ್ಟು ಉದ್ಯೋಗ ಆದ್ಯತೆ ನೀಡಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ರು. ಈ ಸಂದರ್ಭ ತುರವೆ ಸ್ಥಾಪಕ ಅಧ್ಯಕ್ಷ ಯೋಗೇಶ್ ಶೆಟ್ಟಿ, ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ದಿನಕರ್ ಶೆಟ್ಟಿ, ಹಿಂದೂ ಮಹಾಸಭಾ ಪ್ರಮುಖ ರಾಜೇಶ್ ಪವಿತ್ರನ್ ಸೇರಿದಂತೆ ಇನ್ನಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಮುಲ್ಪದ ಜನಗಳಿಗೆ ಒಂಜಿ ನ್ಯಾಯ ದೊರಕದ ಕೊರಡು ಮುಲ್ಪ ಓಯೆ ಕಂಪನಿ ಆದ ಪೇರರು ಇನಿ BSF ಆದ ಪೇರರು MRPL ಆದ ಪೇರರು ಮಲಮಲ್ಲ ಕಂಪನಿಲು ಬೈದು ನಮಗೆ ಬಾರಿ ಹೆಮ್ಮೆ ಹಾಕೊಂಡು ಪರಿಹಾರ ಪನ್ಪುನ ಮಲಮಲ್ಲ ಕಂಪನಿ ನಮ್ಮ ಉಂಡು ನಮ್ಮ ಇಂಡಸ್ಟ್ರಿಯಲ್ ಅಬ್ಬಾರ್ತನ ಪಂದು ಪಣದಿಲ್ಲ ಆಂಡ ಬೇಜಾರು ಪನ್ನಂಡ ಇನಿ IT ಹಬ್ಬ ಪೂರ ಬ್ಯಾಂಗ್ಳೂರು ಪಕ್ಕ ಬೇತೆ ಬೇತೆ ಕಡೆಗೆ ಆಂಡ ಮುಲ್ಪ ಇಂಡಸ್ಟ್ರೀಸ್ ನಮ್ಮ ಪರಿಸರಕ್ಕೆ ಹಾನಿ ಹಪ್ಪುನಂಚಿನ ಫ್ಯಾಕ್ಟ್ರಿ ಮುಲ್ಪ ಬೈತದೆ ಆಂಡ್ ನಮ್ಮ ಅಭಿವೃದ್ಧಿಗೆ ನಮ್ಮ ಕರೆಂಟ್ ಕೊರೋಣ ಮಲಮಲ್ಲ ಕಂಪನೀಸ್ ಬೋರ್ಡು ಅಭಿವೃದ್ಧಿ ಮಲಮಲ್ಲ ಫ್ಯಾಕ್ಟ್ರಿ ಬೋರ್ಡು ಕರೆಕ್ಟ್ ಸರಿ ಆಂಡ ಅಲ್ಪದ ಪರಿಸರದ ನಾಶ ಪುನಿ ನಮ್ಮ ಆರೋಗ್ಯ ನಮ್ಮ ನಾಶ ಒಂದುಂಟು IT ಬೈದ್ಯರ ಭೀಕರವೈನ ಕ್ಯಾನ್ಸರ್ ಅವಡು ಬೇತೆ ಬೇತೆ ಕಾಯಿಲೆಗೆ ತುತ್ತಾಪು ನಮ್ಮ ಜನಗಳು IT ಬೈದ್ಯ ಮಲಮಲ್ಲ ವಾಹನ ಅವಡು ಟ್ಯಾಂಕರ್ ಅಡಿಕ್ ಸೈಪು ನಮ್ಮ ಜನಗಳು ಆಂಡ IT ಆಯ್ನ ಅನ್ಯಾಯ ಮೀನು ನಾಶ ಅದು ಆಯ್ತಾ ಮೀನಿನ ಮೂಲಕ ಅವಡು ಬೇತೆ ಬೇರೆ ರೀತಿಯ ವಿಷ ಅನಿಲ ನಮ್ಮ ಜೀವಕ್ಕೆ ಬೋದು ಆಯ್ತಾ ತೊಂದರೆ ನಮಗ ಒಂದುಂಟು ಆಂಡ ಆಯ್ತಾ ಲಾಭ ಏರಿಕೆ ತಿಕ್ಕೊಂಡು ಆಡ ಕೆಲಸ ಕೇಂದ್ರ ಪೋನಾಗ ಕನಿಷ್ಠ ಪಕ್ಷ 5% ಉದ್ಯೋಗ ನಮ್ಮ ಜನಗಳು ನಮಗೆ ತಿಕ್ಕುಜಿ.